ಪ್ರೀತಿಯ ಬಂಧುಗಳೇ, ಮುದ್ರಾಡಿಯ ಉಪ್ಪಳ ದಿವಂಗತ ಮುಕುಂದ ನಾಯ್ಕರ ಮಗಳು ಶ್ರೀಮತಿ ರಾಜೇಶ್ವರಿ ಹಾಗೂ ಹಿರೇಬೆಟ್ಟು ಕಂಚಿನಬೈಲು ಶ್ರೀ ದಿನೇಶ್ ನಾಯ್ಕ್ ಇವರ ಪತ್ನಿ ಇವರ ಅನಾರೋಗ್ಯದ ಸಲುವಾಗಿ ಸಹಾಯ ಹಸ್ತದ ಮನವಿ. ಇವರು ಮೆದುಳಿನ ನರಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ತೀವ್ರ ಸ್ವರೂಪದ ಕಾಯಿಲೆಯಲ್ಲಿ ಬಳಲ್ತಾ ಇದ್ದು ಇದೀಗ ಆದರ್ಶ ಆಸ್ಪತ್ರೆ ಉಡುಪಿಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ವೈದ್ಯರ ಸಲಹೆಯಂತೆ ತಲೆಯ ಮೆದುಳಿನ ಶಸ್ತ್ರಚಿಕಿತ್ಸೆಯು ತುರ್ತಾಗಿ ಆಗಬೇಕಾಗಿರುವುದರಿಂದ ಈ ಚಿಕಿತ್ಸೆಗೆ ಸರಿಸುಮಾರು ಅಂದಾಜು 18ರಿಂದ 20 ಲಕ್ಷದಷ್ಟು ಹಣ ಬೇಕಾಗಿರುತ್ತದೆ ಎಂದು ವೈದ್ಯರು ಅಂದಾಜಿಸಿದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಹೊಂದಿಸಲು ಅವರ ಕುಟುಂಬ ಅಶಕ್ತರಾಗಿದೆ. ಶ್ರೀಮತಿ ರಾಜೇಶ್ವರಿ ಇವರ ಚಿಕಿತ್ಸೆಗೆ ನೆರವಿನ ಹಸ್ತ ಬೇಕಾಗಿದೆ. ಅಶಕ್ತರಿಗೆ ಶಕ್ತಿ ತುಂಬಬೇಕಾಗಿದೆ.